ತೀವ್ರ ವಿವಾದದ ಕೇಂದ್ರ ಬಿಂದುವಾಗಿರುವ ಮಂಗಳೂರು ವಾಮಂಜೂರಿನ ವೈಟ್ ಗ್ರೋ ಅಣಬೆ ಫ್ಯಾಕ್ಟರಿ ಪ್ರದೇಶಕ್ಕೆ ಉನ್ನತ ಅಧಿಕಾರಿಗಳು ಪಾಲಿಕೆ ಸದಸ್ಯರನ್ನೊಳಗೊಂಡ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಭೇಟಿ ನೀಡಿ ಸ್ಥಳೀಯರ ಅಹವಾಲು ಆಲಿಸಿ ಅಣಬೆ ಫ್ಯಾಕ್ಟರಿಯನ್ನು ಪರಿಶೀಲಿಸಿದರು. ನಮ್ಮಲ್ಲಿ ಮಾತಾಡುವಾಗ ಒಂದೇ ಮಾತಿರುವುದು, ನಾನು ಇದರಲ್ಲಿದ್ದೆ, ಮಿಲಿಟರಿಯಲ್ಲಿದ್ದೆ 35 ವರ್ಷ. ಆಫೀಸ್ ಒಳಗಡೆ ಹೋದಾಗ ಮರ್ಯಾದೆ ಮಾತಾಡಿದ್ದು, ನೀವು ರೆಸ್ಪೆಕ್ಟ್ ಕೊಡದ್ದು ಹೆಣ್ಣು ಮಕ್ಕಳಿಗೆ. ನೀವು ಮಿಲಿಟರಿಯಲ್ಲಿ ಸರ್ವಿಸ್ ಮಾಡಿದ್ದು ನಾವು ನಂಬಬೇಕು ಇದನ್ನು. ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಪಾಲಿಕೆ ಆಯುಕ್ತರು, ಮುಖ್ಯ ಸಚೇತಕರು, ಪ್ರತಿಪಕ್ಷ ನಾಯಕರು, ಸ್ಥಳೀಯ ಪಾಲಿಕೆ ಸದಸ್ಯರು, ಆರೋಗ್ಯಾಧಿಕಾರಿಗಳು, ಪರಿಸರ ಮಾಲಿನ್ಯ ಅಧಿಕಾರಿಗಳು, ಎನ್ಐಟಿಕೆಯ ತಜ್ಞರು ಭೇಟಿ ಮಾಡಿದ ಸಮಿತಿಯಲ್ಲಿದ್ದರು. ಆರಂಭದಲ್ಲಿ ಅಣಬೆ ಫ್ಯಾಕ್ಟರಿಯಿಂದ ಹೊರಸೂಸುವ ಮಾಲಿನ್ಯದಿಂದ ನೇರ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಆಶ್ರಯ ಕಾಲನಿಗೆ ಭೇಟಿ ನೀಡಿದ ನಿಯೋಗಕ್ಕೆ ನೂರಾರು ಜನ ಸ್ಥಳೀಯರು ಮುತ್ತಿಗೆ ಹಾಕಿ ತಾವು ಅನುಭವಿಸುತ್ತಿರುವ ನರಕಯಾತನೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಅನುಭವಿಸುತ್ತಿರುವ ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲರ ದುಃಖ ಅಹವಾಲುಗಳನ್ನು ಮೇಯರ್ ಅವರು ಸಮಾಧಾನದಿಂದಲೇ ಆಲಿಸಿ ಎಲ್ಲರ ಒಮ್ಮತದ ಪರಿಹಾರ ಸೂತ್ರದ ಭರವಸೆ ನೀಡಿದರು. ಅಂತಿಮ ತೀರ್ಪು ಜನಪರವಾದ ಬರಡು. ಅಂತಿಮ ತೀರ್ಪು ಜನಪರವಾಗಿ ಬೋರ್ಡ್ ನನ್ನ ಕಾರ್ಖಾನೆ ಫ್ಯಾಕ್ಟರಿ ಬೋರ್ಡ್ ಮುझे ಬಾಳ ಜೀವದ ಪೆರದು ಬೇತಾಯಿ ಏತು ಬೇಜಾರ अपने एकलेकला ಆಯ್ತಾ ಉಸಿರಟ ತುಳಿಗೆ ಎಂಚು ಉಂಟು ಬನಂದುಲೆ ಇರುತ್ತೆ ಡಿಸಿಗೆ ಇನಿ ಬೈಯಾಡೆ ಮೀಟಿಂಗ್ ಅಂತ ಮಲ್ಪೋ ಆಂದೆ ಯಾರ್ ಮೀಟಿಂಗ್ ನಿಕಲ್ನ ಬೇರೆ ಕಾರ್ಪೊರೇಟರ್ ನಮ್ಮೊಟ್ಟಿಗೆ ಹೋಗ್ಬೇರೆ ಮುಖ್ಯರ ರೆಪ್ರೆಸೆಂಟೇಟಿವ್ ಮುನ್ಪರ್ತಿ ರೆಡಿ ಅನ್ನೋದು ಬರ್ತದೆ ಅದೇ ಇಂಕ್ಲೇನ್ ಪೋರ್ತಿನ ಕಲೆನೆ ನಿಕಲೆ ಪೋಡು ಈಗ ತತ ಆರೆ ಅದೇ. ಬಳಿಕ ಅಣಬೆ ಫ್ಯಾಕ್ಟರಿಗೆ ಭೇಟಿ ನೀಡಿದ ಸಮಿತಿ ಅಲ್ಲಿನ ಆಡಳಿತ ಮಂಡಳಿಯೊಂದಿಗೆ ಮಾತುಕತೆ ನಡೆಸಿ ಘಟಕದ ಕಾರ್ಯವಿಧಾನವನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಫ್ಯಾಕ್ಟರಿ ಆಡಳಿತ ಸಿಬ್ಬಂದಿ ಮತ್ತು ಸ್ಥಳೀಯರೊಂದಿಗೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಮೊದಲು ಹಾಗೆ ನೀರು ಬರ್ತಿರ್ಲಿಲ್ಲ ಸರ್. 25 ವರ್ಷದ ಮೊದಲೇ ಮನೆ ಕಟ್ಟಿದ್ದಾರೆ ಅವರು. ಆ ನೀರು ನಿಖಲ ಮಶ್ರೂಮ್ ಆವಡದು ನೀರಂಚ ಬರೋದು ಮೀಯೊಂದಿದ್ದೇರಿ ವಾಮಂಜೂರು ಮಲ್ಲಿದ ವಿರೋಧ ಮುಸ್ಲಿಂ ಪೂರಾ ತೋಟ ಮೀಯೊಂದಿ నాకు ಕುಂಟ ಉಮೇಶ್ ಓಲ್ಲಿ ಒಳ್ಳೆ ಸಾಕ್ಷಿಳ್ಳೆ ಮೀಯೊಂದಿಚ್ಚಿ నాకు ಕುಂಟಾಡ್ದಂತಿ నాకు ತೋಡುಡಿ ನಿಖಲ ಮಶ್ರೂಮ್ ಆಯ್ಬೇಕು. ಆ ನೀರು ನರಮಾನಿ ಮುಟ್ಟೇರಿ ಓಲ್ಲ ಬೊಡ್ಡದೆ ಪ್ರಮಾಣಕ್ಕೆ ಬರಿಯಲ್ಲ ತಯಾರಿಲ್ಲ ನಿಖಲ್ ಬರ್ಬಾರ ನಿಮ್ಮ ಚಾಸ್ತಿಗೆ ಈ ಬರ್ಬವನ ಖಾಲಿ ಬಂದರೆ ಅಲ್ಲಿ ಈ ಹೇರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಎಲ್ಲವನ್ನ ಪರಿಶೀಲಿಸಲಾಗಿದೆ. ಸಮಸ್ಯೆಯಿಂದ ಬಳಲುತ್ತಿರುವ ಜನರ ಅಹವಾಲು, ನೋವುಗಳನ್ನು ಆಲಿಸಿದ್ದೇವೆ. ಇಂದು ಸಂಜೆ ಪಾಲಿಕೆಯಲ್ಲಿ ನಿಯೋಜಿತ ಸಮಿತಿ ಮತ್ತು ಫ್ಯಾಕ್ಟರಿ ಆಡಳಿತ ನಡೆಸುವವರೊಂದಿಗೆ ತುರ್ತು ಸಭೆ ನಡೆಸಿ ಆ ಸಭೆಯಲ್ಲಿ ಪ್ರಸ್ತುತ ಜನ ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುತ್ತೇವೆ.
ಅದರಲ್ಲಿ ಕೈಗೊಳ್ಳಬಹುದಾದ ಪರ್ಯಾಯ ಮಾರ್ಗಗಳು ಅಥವಾ ಅಣಬೆ ಫ್ಯಾಕ್ಟರಿ ಘಟಕದ ಸ್ಥಳಾಂತರದ ಬಗ್ಗೆ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗೆ ವರದಿ ಒಪ್ಪಿಸುತ್ತೇವೆ. ಬಳಿಕ ಜಿಲ್ಲಾಧಿಕಾರಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುತ್ತಾರೆ. ಅಣಬೆ ಫ್ಯಾಕ್ಟರಿಗೆ ಪಾಲಿಕೆ ಅನುಮತಿ ನೀಡಿದ್ದು ಆ ಅನುಮತಿ ಷರತ್ತುಗಳನ್ನು ಉಲ್ಲಂಘಿಸಿದ್ದೇ ಆದಲ್ಲಿ ಅದರ ಲೈಸೆನ್ಸನ್ನು ರದ್ದು ಮಾಡಲಾಗುವುದು ಎಂದರು. ಕಳೆದ ತಿಂಗಳು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ಅಣಬೆ ಫ್ಯಾಕ್ಟರಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಈ ಕ್ಷೇತ್ರದ ಮಹಾನಗರ ಪಾಲಿಕೆಯ ಸದಸ್ಯರು ನಮಗೆ ಇಲ್ಲಿನ ಸಮಸ್ಯೆಯ ಬಗ್ಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ಈ ಕ್ಷೇತ್ರದ ಶಾಸಕರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ನಾನು ಆ ಒಂದು ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೆ, ನಾವೊಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯನ್ನು ಮುಖಾಂತರ ನಾವು ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತೇವೆ ಎಂಬುದಾಗಿ ಹೇಳಿದ್ದೇವೆ. ಹಾಗಾಗಿ ಆ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕರು ಹಾಗೆ ಪ್ರತಿಪಕ್ಷದ ನಾಯಕರು ಹಾಗೆ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು, ಅದರ ಜೊತೆಗೆ NITK ಒಬ್ಬರು ಸೈಂಟಿಸ್ಟ್ ಕೂಡ ಒಟ್ಟು ಸೇರಿ ಇವತ್ತು ನಾವು ಬಂದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸ್ಮೆಲ್ ಬರುವ ಬಗ್ಗೆ ಕೂಡ ಭಾಳಷ್ಟು ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಫ್ಯಾಕ್ಟ್ರಿಯ ಒಳಗೆ ಕೂಡ ಬಂದು ನೋಡಿದ್ದೇವೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನನ್ನ ಚೇಂಬರಲ್ಲಿ ನಾನೊಂದು ಸಭೆಯನ್ನು ಮಾಡ್ತೇನೆ. ಅದರಲ್ಲಿ ಈ ಒಂದು ಊರಿನ ಇಬ್ಬರನ್ನು ಕೂಡ ಸೇರಿಸಿ ಮತ್ತು ಫ್ಯಾಕ್ಟ್ರಿಯವರನ್ನು ಕೂಡ ನಾನು ಕರೆಯುತ್ತೇನೆ. ಅದರ ಜೊತೆಗೆ ನಾವು ಮಾಡಿದಂಥ ಕಮಿಟಿ ಇದೆ ಆ ಕಮಿಟಿ ಒಟ್ಟು ಸೇರಿ ನಾವು ಒಂದು ಸಭೆಯನ್ನು ಮಾಡಿ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಮಾಡ್ಬೋದೋ ಇಲ್ಲದಿದ್ದರೆ ಇದನ್ನು ಸ್ಥಳಾಂತರ ಮಾಡುವ ವಿಚಾರದ ಬಗ್ಗೆ ಕೂಡ ನಾವಲ್ಲಿ ಚರ್ಚೆ ಮಾಡ್ತೇವೆ. ಆದರೆ ಇದು ಜಿಲ್ಲಾಧಿಕಾರಿಯವರ ಆದೇಶದ ಮುಖಾಂತರ ಆಗಿರುವಂಥದ್ದು. ನಾವು ಮಂಗಳೂರು ಮಹಾನಗರ ಪಾಲಿಕೆ ಇವರಿಗೆ ಟ್ರೇಡ್ ಲೈಸೆನ್ಸನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನಮಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಕೊಟ್ಟಂಥ ಟ್ರೇಡ್ ಲೈಸೆನ್ಸಿನ ಬಗ್ಗೆ ಏನಾದರೂ ಇಲ್ಲಿ ಲೋಪದೋಷ ಏನಾದರೂ ಇದ್ದರೆ, ವೈಲೇಷನ್ ಏನಾದರೂ ಇದ್ದರೆ ನಾವು ಅದನ್ನು ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಮಹಾನಗರ ಪಾಲಿಕೆಗೆ ಇದೆ. ಹಾಗಾಗಿ ಒಟ್ಟು ಏನಂತ ಹೇಳಿದರೆ, ನಾವು ಇವತ್ತು ಸಾಯಂಕಾಲ ಸಭೆ ನಡೆಸಿ ಚರ್ಚೆ ಮಾಡಿ ಇಲ್ಲಿ ಶಾಶ್ವತವಾದಂಥ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ನಾನೊಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ.